ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಮಸಾಲೆ ದೋಸೆ ಮಾಡ್ತೇನೆ, ಬನ್ನಿ ನೋಡುವ. ನೋಡಿ, ನಾನು ಮಸಾಲೆ ದೋಸೆ ಮಾಡಿಕೊಳ್ಳಿಕ್ಕೆ ಇದು 3 ಲೋಟ ವೈಟ್ ರೈಸ್, ಬೆಳ್ತಿಗೆ ಅಕ್ಕಿ, 1 ಲೋಟ ಬಾಯ್ಲ್ಡ್ ರೈಸ್ ಅಂದರೆ ಕುಚ್ಚಲಕ್ಕಿ ಹಾಕ್ಕೊಳ್ತಿದ್ದೇನೆ. ಇದನ್ನು 3 ಸಲ ಚೆನ್ನಾಗಿ ತೊಳೆದು 3 ಗಂಟೆ ನೆನೆಸಿಡಬೇಕು. ಉದ್ದಿನ ಬೇಳೆ ಅರ್ಧ ಲೋಟ ಹಾಕ್ಕೊಳ್ತಿದ್ದೇನೆ, ಅರ್ಧ ಲೋಟ ಉದ್ದಿನ ಬೇಳೆ. ಮೆಂತ್ಯ 1 ಸ್ಪೂನ್. ಇದನ್ನು ತೊಳೆದು 1 ಸಲ ತೊಳೆದು ಇಡುವ. 3 ಗಂಟೆಗಳ ಕಾಲ ನೆನೆಬೇಕು ಅದು. ನೋಡಿ, ಈಗ 3 ಗಂಟೆ ಆಯಿತು. ಇದನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೇನೆ. ಇದರಲ್ಲಿ 1 ಕಪ್ ತೆಂಗಿನ ತುರಿ ಉಂಟು, ಇದನ್ನು ಹಾಕಿ ರುಬ್ಬಿಕೊಳ್ತೇನೆ. ನೋಡಿ, ಈಗ ನಾವು ನೆನೆಸಿಟ್ಟ ಅಕ್ಕಿನೆಲ್ಲ ರುಬ್ಬಿಕೊಂಡಾಯಿತು. ಇದನ್ನ ಇನ್ನು ನಾವೆಲ್ಲ ಚಂದ ಮಾಡಿ ಕಲಸಿಡಬೇಕು. ಉಪ್ಪೆಲ್ಲ ಬೆಳಿಗ್ಗೆ ಹಾಕ್ಕೊಳ್ಳುವ. ಈಗ ಚಂದ ಮಾಡಿ ಇದನ್ನು ಹೀಗೆ ಕಲಸುದು. ಇದನ್ನು ಬಂದ ಹುಳಿ ಬರಲಿಕ್ಕೆ 8 ಗಂಟೆ ಇಡಬೇಕು. ನೋಡಿ, ಈಗ ಇವತ್ತು ನಾವು ಮಸಾಲೆ ದೋಸೆ ಮಾಡ್ತಿದ್ದೇವೆ. ಅದಕ್ಕೊಂದು ಚಟ್ನಿ, ಅಂದರೆ ನನ್ನದೇ ಸ್ಟೈಲಲ್ಲಿ ಒಂದು ಮಾಡುವಂಥ ಒಂದು ಚಟ್ನಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು, ಸ್ವಲ್ಪ ನೀರುಳ್ಳಿ, ನೋಡಿ 1 ಮೆಣಸು. ಸ್ವಲ್ಪ ಕೆಂಪಾಗಿದೆ, ಇದು ಪರವಾಗಿಲ್ಲ, ಏನಾಗೋದಿಲ್ಲ. ಇದು ನೋಡಿ ಸಾಕು. ಇದು ಕೊತ್ತಂಬರಿ ಸೊಪ್ಪಿಗೆ ಇದನ್ನು ತೆಕ್ಕೊಳ್ತೇನೆ. ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ತೆಂಗಿನ ತುರಿ ಇದನ್ನು ಹಾಕಿ ರುಬ್ಬಿದ್ರೆ ಆಯಿತು. ಈಗ ಬಾಜಿ ಮಾಡಿಕೊಳ್ಳುವ. ಅದಕ್ಕೆ ತೆಂಗಿನ ಎಣ್ಣೆ. ಈಗ ನೋಡಿ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಈಗ ಬೇವರೆ ಹಾಕ್ಕೊಳ್ಳುವ. ಕರಿಬೇವು, ಜೀರಿಗೆ ಹಾಕ್ಕೊಳ್ತೇನೆ. ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕುವ ಅಂತ. ನೀರುಳ್ಳಿ ಮತ್ತು ಕಾಯಿ ಮೆಣಸು. ಬಾಜಿಗೆ ಸ್ವಲ್ಪ ತುಂಬ ನೀರುಳ್ಳಿ ಹಾಕಬೇಕಾಗ್ತದೆ. ಆದರೆ ಈ ರೇಟೆಲ್ಲ ಜಾಸ್ತಿ ಇರುವಾಗ, ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ ನಾನು. ರೇಟೆಲ್ಲ ಜಾಸ್ತಿ ಇರುವಾಗ ಅವರು ನೀರುಳ್ಳಿ ಟೇಸ್ಟಿಗೆ ಚೂರು ಹಾಕ್ಕೊಂಡು ಆಮೇಲೆ ಕ್ಯಾಬೇಜ್ ಹಾಕ್ತಾರೆ ಹೋಟೆಲಲ್ಲಿ. ಹಾಗೆ ನಾನೀಗ ಹೋಟೆಲ್ ಸ್ಟೈಲ್ ಇದು ಮಾಡ್ತೀನಿ, ಕ್ಯಾಬೇಜ್ ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ, ನಾನು ಮ್ಯಾಶ್ ಮಾಡಿಟ್ಕೊಳ್ಳಿಲ್ಲ, ಇದರಲ್ಲೇ ಮ್ಯಾಶ್ ಆಗ್ತದೆ ಅಂತ ನಾನು ಮ್ಯಾಶ್ ಮಾಡಿಟ್ಕೊಳ್ಳಿಲ್ಲ. ಈಗ ಆಲೂಗಡ್ಡೆ ಹಾಕ್ಕೊಳ್ತಿದ್ದೇನೆ. ಹೀಗೆ ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು. ಬೇಯಿಸಿ ಇಟ್ಕೊಂಡ ಆಲೂಗಡ್ಡೆ ಸ್ವಲ್ಪ ಸ್ವಲ್ಪನೇ ಹೀಗೆ ಅರಶಿನ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪನೇ ಹಾಕ್ಕೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡ್ಕೊಂಡು ಹಾಕೊಳ್ಳುವ. ಇಂಗು ಅಂದರೆ ವಾಯು ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಇಂಗಿನ ಪುಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈಗ ರೆಡಿ ಆಯ್ತು. ಇದು ಬಾಜಿ ರೆಡಿ ಆಯಿತು ನಮ್ಮದು. ನೋಡಿ, ನಿನ್ನೆ ನಾವು ಇದು ಅಕ್ಕಿ ಹಿಟ್ಟು ಕಡ್ದಿಟ್ಟಿದ್ವಲ್ಲ, ನೋಡಿ ಬಂದಿದೆ, ನೋಡಿ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿನ್ನೆ ಉಪ್ಪೆಲ್ಲ ಹಾಕಲಿಲ್ಲ ನಾವು. ಈಗ ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಅರ್ಧ ಸ್ಪೂನು ಸಕ್ಕರೆ, 1 ಚಿಟಿಕೆ ಸೋಡಾ ಪುಡಿ. ಅಂದರೆ ನಾನು ಕಲಸಿ ಹಾಕ್ತಿಲ್ಲ, ಚೂರು ಹಾಕೋದಲ್ಲ, ಅದಕ್ಕೆ ಈಗ ಹಾಕ್ಕೊಳ್ತಿದ್ದೇನೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ.
ಚಟ್ನಿಗೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೆಲ್ಲ ಅದನ್ನು ಈಗ ರುಬ್ಬಿ ಆಯಿತು. ಅದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಲಾಸ್ಟಿಗೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಕಾದಿದೆ, ಸ್ವಲ್ಪ ಹಾಗೆ ಹಾಕಿ ಹೊರೆಸ್ಕೊಳ್ಳುವ. 10 ನಿಮಿಷಗಳ ಕಾಲ ಆಯಿತು ಇಟ್ಟು ಕಲಸಿಟ್ಟು ನಾವು. ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಟೇಸ್ಟಿಗೆ ಹಾಕಬೇಕು ಅಂತಲೇನಿಲ್ಲ, ಸ್ವಲ್ಪ ಟೇಸ್ಟಿಗೆ ತುಪ್ಪ ಹಾಕ್ಕೊಳ್ಳೋಣ. ನೋಡಿ ಈಗ ಕಲರ್ ಬಂತಲ್ಲ. ಈಗ ಇದು ಹೋಟೆಲ್ ಸ್ಟೈಲ್ ಮಾಡೋದ್ರಿಂದ, ನಾನು ರೆಸ್ಟೋರೆಂಟ್ ಸ್ಟೈಲ್ ಮಾಡೋದ್ರಿಂದ ಈಗ ಮಸಾಲೆ ಇದ್ರೊಳಗೆ ಹಾಕ್ತಿದ್ದೇನೆ. ಮನೆಯಲ್ಲೇ ಯಾರು ಹಾಕಬೇಕಾಗಿಲ್ಲ, ಇದು ರೆಸ್ಟೋರೆಂಟ್ ಸ್ಟೈಲ್ ಆಗಿದ್ದಕ್ಕೆ ಹಾಕ್ತಿದ್ದೇನೆ. ಈಗ ಫೋಲ್ಡ್ ಮಾಡುವ. ನೋಡಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡಿದ್ದೇನೆ. ಅದಕ್ಕೊಂದು ಚಟ್ನಿ ಮಾಡಿದ್ದೇನೆ. ಗ್ರೇವಿ ಅಂತ ಮಾಡಲಿಲ್ಲ, ಆದರೂ ಚೆನ್ನಾಗಿರುತ್ತೆ ಇದರಲ್ಲಿ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಬಾಯ್.